ಜಾಲಿ ಮಲ್ಪಡಿ ಫುಲ್ ಎಸ್ ಮೀಡಿಯಂ ಕ್ರಾಂತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ನೀ ಬಂದ ಬೇರೆ ಮೈಗೆ ಮಾತೇನಿ, ಆ ಘಟನೆಯನ್ನು ಹೇಳ್ತೀನಿ, ಒಂದು ಚಿಕ್ಕ ಹೇಳ್ತೀನಂತ. ಒಂದು ಅನುಭವ ನಾನು ಬಂತು, ಅನುಭವ ಮತ್ತೆ ರೆಸಾರ್ಟ್ ಬರ್ತೆ ತಿಂಡಿ ಹತ್ರ ನಮಸ್ತೆ ಒಂದಲ್ಲ ಗೊಲ್ಪದ ಸೊಲ್ಮೇಲು ಇನಿ ನಮ್ಮ ಬಿದ್ದಾಡ್ದ ರೆಸಾರ್ಟ್ಗೆ JTB ಫ್ಯಾಮಿಲಿ ಟ್ರಿಪ್. ಸೊ ಎಂಗ್ಲಿಂದ ಹೊಸ ರೋಡಲ್ಲ ಬಸ್ ಆಲ್ಮೋಸ್ಟ್ ಲೇಟ್ ಆದ ನನಗೆ ಲೇಟ್ ಆದ ಬಸ್ ಕಾದೊಂದಿಲ್ಲ ನನಗೆ 5 ನಿಮಿಷ ಬಸ್ ಬರ್ಕೊಂಡು ಒಂದು ಪೊರ್ಲು ಗಂಟೆದ ಜವಣೆ ನೀವು ತೊಗೊಂಡು ಬರು ಈ ಪೊರ್ಲು ಗಂಟೆದ ಜವಣೆಗೆ ಒಂದು ಪೊರ್ಲು ಗಂಟೆದ ಪೊಣ್ಣು ಓಡು ಏನ ಸೌಂದರ್ಯದ ಗುಟ್ಟು ಅದೇ ಸಂತೂರ್ ವಿನಿ ಬರ ಸಂತೂರ್ ಡ್ಯಾಡಿ ಊರಗಲ ಕಾದೊಂದಿಲ್ಲ ಒಂಜೊಂಜಿ ಸ್ಟೇಷನ್ ಇತ್ತ ತೂಕ ಊರಗಲ ರಿಯಾಕ್ಷನ್ ಏನುಂಡು ನಿಗಲ ಈ ನೆಕ್ಸ್ಟ್ ವೀಡಿಯೋ ಇತ್ತ ತೋರ ತಿಕ್ಕೊಂಡು ಬಸ್ ಬನ್ನ ಒಟ್ಟದ ಒಂಜಿ ರಡ್ಡು ದಾದಗಳ ಪಲ್ಲೆ ಆಡ್ ಪಕ್ಕ ನಂಗೆ ಬೈರ ಪಂಡ್ರೆ ಅವಕಾಶ ತಿಕ್ಕಂದು ದಾದಾಡು ಬಸ್ ದಾದಾಗದ ಈ ಪನೋಡು ಬಸ್ ಬಾರಿ ಲೇಟ್ ಆಗ್ತದೆ. ನಮ್ಮ ಟೈಮಿಂಗ್ ಎತ್ಕೊಂಡಿರ್ತೀನಿ ಟೈಮಿಂಗ್ 1 ಗಂಟೆ ಲೇಟ್ ಒಂಜರೆ ಐತ ಪೂರ ಜಾಲಿ ಮಲ್ಪಡಿ ಫುಲ್ ಬಾರಿ ಲೇಟ್ ಅನ್ನಲ್ಲ ಮಲ್ಲಜ್ಜಿ ಲೇಟೆಸ್ಟ್ ಅದು ಲೇಟೆಸ್ಟ್ ಆದ ಮಲ್ಪಡು ಒರಿಯೊರಿನ ಎಕ್ಸ್ಪೀರಿಯನ್ಸ್ ಒಂದು ಮೋಯದ ಎಕ್ಸ್ಪ್ರೆಷನ್ ಎಂಚಲ್ಪು ಪೂರ ಪುಲಿ ಇತ್ತನೆ ಗ್ರೂಪ್ ಮಾಡು ಕೆಲವರು ಪೂರ ನೆರಲ್ ದುಪ್ಪೇರು ಏರು ಮೆರಗದೆ ಗಾಡಿ ತೊಂದರೆ ಹಚ್ಚಿ ಪೂರ ಅರೇಂಜ್ಮೆಂಟ್ ರಾತ್ರಿ ಬಂಗಟ್ಟು ಅದು ಸೊಲ ಬಜ್ಜಿ ಪೂರ ಆಪುಡು ದಯಪಂಡ ಮೇರ್ತಲೆ ಕಾಂಡ ಲಕ್ಕದ ಕಾಂಡ ರಾತ್ರಿ 16 ಗಂಟೆ 1 ಗಂಟೆ ಇತ್ತೆ ಕುಡಲಾರೆಗಿತ್ತ ಗಾಡಿ ಬೆತ್ತ ಕುಡಲ ಬಂದ್ಪೇರು ಕೂಡ ಅಡ್ಮುಜಿ ಗಾಡಿ ವ್ಯವಸ್ಥೆ ಮಂತದ್ದು ಅಡ್ಮುಜಿ ಗಾಡಿ ವ್ಯವಸ್ಥೆ ಮಂತ ಡ್ರೈವರ್ ಅಂಚ ಕತೆ ಅದೇ ಇದು ಪೂರ ಬಂಗೊಂಡ ಐತ ಪಿರೋಡು ಅದು ನೆಕ್ಸ್ಟ್ ಟೈಮ್ ಎಲ್ಲ ಬಸ್ ಬುಕ್ ಮಾಡ್ಕೊಂಡು ಒಂದೊಂಜಿ ಪಾಠದಲ್ಲಕ ಗೆದ್ದನಲ್ಲ ಅದೇ ಡ್ರೈವರ್ ಸ್ಪೆಷಲಿ ಕಾಂಡದ ಬರ್ತು ಬಸ್ ಬರ್ಕಿನಂಡ ಚೂರು ಜಾಸ್ತಿ ಡ್ರೈವರ್ ತುಂಬಾನೇ ಪನೋಡು ಜಾಸ್ತಿ ಪಾಡೋಡ್ಚಿ ಅದೊಟ್ಟು ಪಾಡು ಚೆಪ್ಪುಲ ಸೊ ಪ್ರಶಾಂತರ ಇರ್ನ ಅಭಿಪ್ರಾಯ ಅನಿಸಿಕೆನ ವೀಕ್ಷಕರನ್ನ ದುಂಬುದಿ ಒಡಂದು ಎಂಕಲು ಏನೊಂದಿಲ್ಲ ಅಮ್ಮ ರಡ್ಡಿ ಜನ ಜಕ್ಕ ಜವಣೇರು ಬಸ್ ಬರ್ಕೊಂಡೈತದಲ್ಲ ಅವು ಪಿರೋಡ್ ಬರ್ಬೋದಲ್ಲೇ ಕರೆಕ್ಟ್ ಟೈಮ್ ಒಳಗಲ್ಲ ಇತ್ತ ರೀಚ್ ಆಗೋದಿಲ್ಲ ರೀ ದೂರ ಹೋಗ್ತೀನಿ ಈಗಲು ದೂರ ಹೋಯ್ನಿ ಕರೆಕ್ಟ್ ಐತರೇಶ್ ಬಾಯ್ ಈರು ಎರಡೇ ಕಾಂಡ್ರೆ ಇಂಚು ಬಾತಿರ್ನು ಒಂಜಿ ಕಾಂಡ್ರೆ ಇಂಚು ಈರು ಮೊಬೈಲ್ ಎಲ್ಲಾರು ಮಾರ ಈರು ಬಲ್ ಪುಣ್ಯ ಇಂಚು ಕಾಂಡೆ ಅತ್ತಿ ಕಾಂಡ್ರೆ ಇಂಚು ಆರು ಬಾತಿರ ಇರೋದಿಲ್ಲ ಮೊಬೈಲ್ ಇಲ್ಲ ರೆಕಾರ್ಡ್ ದೇವೇರ್ ನಾನು ಕೊಡೋದು ಹಿಂಗೆ ಇಂತ ಬಸ್ ಒತ್ತಡು ಆಲ್ಮೋಸ್ಟ್ ಬಸ್ ಮಾತ್ರ ಬಸ್ಸೆಲ್ಲ ಚೇಂಜ್ ಆಗ್ತಿಕೊಂಡು ಸಿದ್ಧಿವಿನಾಯಕ ಗಣಪತಿ ಬಪ್ಪ ಮೋರ್ಯ ಬಸ್ ಬರ್ತದೆ ಪೈ ಬಸ್ ಬರ್ತದೆ ಸೊ ಪೈ ಮುಂದೆನಾ ಒಂದೇ ಸೊ ಗಂಟೆ ತಗೊಂಡ್ರೆ ಕರೆಕ್ಟ್ ಎಕ್ಸಾಕ್ಟ್ ಆಜಿ 51 ಮಸ್ತ್ 1.5 ಗಂಟೆ ಲೇಟ್ ಭಕ್ತಿ ದೇವರಿಗೆ ಪ್ರೀತಿ ನನ್ನೊಳಗೆ ಉಸಿರು ಎತ್ತವರಿಗೆ ಜೀವ ಡ್ರೈವಿಂಗಿಗೆ ಅಂತ ಒಂದು ಸರಿ ಮಿತ್ತರೊಂದಿಲ್ಲ ಬಸ್ ತುಂಬ ಲೇಟ್ ಆಯ್ತು ಬಸ್ ಸರಿ ಇರು ಅಕ್ಷರ 3 ಕಿಲೋರಾ ನೆಕ್ಸ್ಟ್ ಬೊಮ್ಮನಹಳ್ಳಿ ಒಂದು ಪಿಕಪ್ ಇದೆ ಆಯ್ತಾ ಬಸ್ ಹೊಸ ರೋಡ್ ಬಿದ್ದಾಡ್ತಾರೆ ನನ್ನ ಬೊಮ್ಮನಹಳ್ಳಿಗೆ ನೆಕ್ಸ್ಟ್ ಸ್ಟಾಪು ಅದ್ರ ಬಗ್ಗೆ ಸಿಲ್ಕ್ ಬೋರ್ಡು ಏನೇನು ಮಿತ್ತರು ಇರುತ್ತೆ ನೆಕ್ಸ್ಟ್ ಬನ್ನಿ ರೊಕ್ಕ ಬರ್ಬಾಯ್ ಸೊ ಫಸ್ಟ್ ಸೀಟ್ ಇಡಲೇರು ಪ್ರದೀಪ್ ಬಾಯ್ ಚಾವಣಗುಲ್ಲೇರು ಒಂದು ಪ್ರಶಾಂತ್ ಬಾಯ್ ಚೈತ್ರ ಬಾಯ್ ಬೇರೆ ಮಾತ್ರ ಪರಿಚಯ ಇದ್ದೀನ ಗೊತ್ತು ಅನ್ನ ಪರಿಚಯ ಬರ್ಚಿ ಬಿಗ್ ಬಾಸ್ ದಾರೆ ಮರಂತ ನೆಟ್ಟಿ ಸ್ವಾಗತ ಸುಸ್ವಾಗತ ಬಿಟಿಎಂ ಮಿತ್ತಾರ ನಂಚಿನ ಅಮ್ಮ ಕನಕಪುರ ಬಿಟಿಎಂ ಕನಕಪುರ ನೆರ್ಪಾಟಗೆ ಸೀಂದುಲೆ
ತುಲೆ ಐಕ್ಯ ಮಂತಿನ ಪೂರಕಲಿತ್ತು ಎಕ್ಸ್ಪ್ರೆಷನ್ ಎಂಜಾವ್ ಅಧ್ಯಕ್ಷರ ಆಗಮನ ಯಾರು ದಾನೆ ಪುಣ್ಯಡು ಬುಡೇದಿ ಜೋಕ್ಲು ಊರು ಬುಡ್ನೆ ಇಟ್ಟಾಂಡ್ ಇನಿ ಮಿನಿ ಬುಡೇದಿನಿಲ್ಲ ಜೋಕ್ಲು ಐತದ ಆ ಬಾಲೆ ಬುಲ್ಪುನ ಇಟ್ಟು ನಿತೇಶ್ ನನ್ನ ಪುದರ್ ಕಾಲಿ ಫೋಟೋನೇ ಜಪ್ಪಾದು ಮೇರ ಅಪ್ರೂಪಕ್ ಬೇಗ ಲಕ್ಕಿ ನಿಂಗೆ ಕಾಲ್ ತಂದು ಕಾಲ್ ಮಾರಿ ಅತ್ತೆ ಒಂದು ಫೋನ್ ಕೊಡಿ ಎಂಚಿನ ನೀವು ಫೋನ್ ಇದೆ ಮಾರ 9 ಗಂಟೆ ಸರ್ ಅಂತ ಕಾಲ್ ಮಾಡ್ತಾರೆ ನಾನು ನೆಕ್ಸ್ಟ್ ಸ್ಟಾಪ್ ನಮ್ಮ ನೆಕ್ಸ್ಟ್ ಜೆಪಿ ನಗರ ಬೇಗ ಬಿದ್ದಾಡ್ತೀರಿ ಮಾರ್ರೆ इधर कोड़े में तीन देते 5 घंटे का मैसेज आला माडो लेट ಬಸ್ ಹತ್ತು बल्ब के पड़े ನಮ್ಮ ತಪ್ಪತ್ತಪ್ಪ ಒಂದು ಬಂದಡಿಗ್ರಿ ನಮ್ಮ ತಪ್ಪತ್ತು ತುಲೆ ಬಸ್ ಟೈಮ್ ಬೈತುಂಡು ಇದು 7 ಗಂಟೆ ಕರೆಕ್ಟ್ ಅದು ತುಲೆ ನಮ್ಮ 7 ಗಂಟೆ ಬಂತೀನಿ 7 ಗಂಟೆ ಬಸ್ ಕರೆಕ್ಟ್ ಬೈತುಂಡು ಅಮಾವಾಸ್ಯೆ ಅತ್ತ ಆಪುಣ ಅಮಾಸೆ ಪುಕ್ಕ ನಾಯಿ ಬರಂಜಿ ನಾಯಿ ಬುರಾಟಿ ಅಲ್ಲ ನಾಯಿ ಸೈದಿನ ಅವಳು ಪೂರ ಮೇರೆ ಕಿಶನ್ ಕಾತಿ ನಾವು ಕಿಶನ್ ಬಾಯಿಗೆ 6 ಅರ್ನಡ ಸರ್ ಲೇಟ್ ಆಯ್ತು ಎಂಕೊಲಂಜಿ 7 ಗಂಟೆ ನಿಂಚಿ ಕಾತ 7 ಕಾಲಿಗಿದ್ದ ಸರಿ ನಾನು ಬಿಡೋಣ ರೇಟ್ಸ್ ಬೈ ನೆಕ್ಸ್ಟ್ ಸ್ಟಾಪ್ ನಮ್ಮ ಜೆಪಿ ನಗರ ಟಿಕೆಟ್ ಎಲ್ಲ ಟಿಕೆಟ್ ತಗೊಂಡು ಮತ್ತೆ ಲಿಸ್ಟ್ ಕೂಡ ಆಯ್ತಾ ಅದೇ ಹೀರೋ ಟಿಕೆಟ್ ಚೆಕಿಂಗ್ ಚೆಕಿಂಗ್ ಟಿಕೆಟ್ ಚೆಕಿಂಗ್ ನಿಮಗೆ ಏನು ಪೆನ್ ಎಲ್ಲ ಬೇಕಾ ಪ್ರೈವೇಟ್ ಬಸ್ ಗವರ್ಮೆಂಟ್ ಬಸ್ ಅಲ್ಲ ವ್ಯಾಲಿಡ್ ಆಧಾರ್ ಕಾರ್ಡ್ ಏ ಲೇಡೀಸ್ ಫ್ರೀ ಅದ್ದಿ ಅವೆ ಆಧಾರ್ ಕಾರ್ಡ್ ತೋರಿಸ್ಬೇಕಲ್ಲ ಆಧಾರ್ ಕಾರ್ಡ್ ತೋರಿಸ್ಬೇಕು ಬಿಕಾಸ್ ಆಗಲ್ಲ ಪೋಸ್ಟರ್ ಮಾತ್ರ ಪರಾಬಿ ಓ ಕಂಡಕ್ಟರ್ ಟಿಕೆಟ್ ತೆಗಿಯೇನೋ ಸುಮ್ಮನೆ ಎಲ್ಲ ನೀವು ತಿಂಗ ಮತ್ತೆ ಸಂಜೆ ಕೇಳುವಂಗಿಲ್ಲ ಲೆಕ್ಕ ಎಲ್ಲ ಕರೆಕ್ಟ್ ಆಗಿರ್ಬೇಕು ಲೆಕ್ಕದವ್ರು ಇನ್ನೂ ಬರ್ತಾರೆ ಇವಾಗ 38 ಸೀಟ್ 37 ಯಾಕೆ ಒಂದು ಕಮ್ಮಿ ಮಾಡಿದ್ಯಾ ಏನ್ ಮಾಡುದು ನಿಮ್ಮವರೆಲ್ಲ ನೀವೆಲ್ಲ ಕರ್ಕೊಂಡು ಬರಲ್ಲ ಒಂಜಿ ಹೀರೋನಿ ಅಲ್ಲ ಹೀರೋನಿ ಅಲೆ ಗುರುಬಾಯ್ ಕನಕಪುರ ಟಿಕೆಟ್ ಕೊಡಿ ಇವ್ರಿಗೆ ಆಯ್ತಾ ಟಿಕೆಟ್ ಆಯ್ತಾ ನೀವೇನ್ ಮಾರ ಇಷ್ಟು ಲೇಟ್ ಆಗಿ ಬಂದ್ರೆ ಹೆಂಗೆ ನಿಮ್ಮ ನಮಸ್ಕಾರ ಬೇಗ ಬರ್ತಾರೆ ಯಾನ್ ಹಾಕಿ ನಿನ್ನ ಮಾತಾಡ್ಕೊಂಡ್ರೆ ಬೇಗ ಹಾಕಿ ಮೇಲೆ ಯಾನ್ ನಿಗಲೆ ಸ್ವಾಗತ ಮಾಡ್ತಾರೆ ಕಾರ್ ಮಾಡ್ದಂತೆ ಬಸ್ 3 ಬರೋದು ನಮ್ಮ ಇಲ್ಲಿ ಏನಿ ತೂಕ ಮಾಡಿ ಕೋಡೆದ ಕಬಾಬ್ ಮಾಡ್ತಾರೆ ಬಿಡ್ತೀನಿ ಅಂಚೆ ಉಂಟು ಪೂರ ಆಂಡಲ ಮಲ್ಲಿ ಪೂರಿ ಅಂತ ತಿಂಕ ಮಾಡಿ ಇಂಚ ಹನ ಕೊರಿ ಹೆಚ್ಚಿನ ಐಸ್ ಪೂರಿನ ಗಸಿಲ ಐಸ್ ಒಂದು ಐಸ್ ದೊಡ್ಡ ಕೊರಿ ಅಂತ ಇಂಚ ತಿಂದೆ ಆಗ್ಬೇಕು ಮಂಡೆ ಹತ್ತದ ಬೊಟ್ಟು ಇಂಚೆ ಬೋರ್ಡ್ ಅವು ಓಪನ್ ಬೆಚ್ಚ ತಿಂದಿ ಐಸ್ ನೀರು ಫೋನ್ ಮಲ್ಕೊಂಡೆ ಯಾನ್ ಬರೋದಿಲ್ಲ ಒಂದು ಚಾ ದಿಲ್ಲ ಎಂದು ಯಾನ್ ಬರ್ನಬಿಟ್ಟು ಅಗಲನೇ ಚಾ ಬರ್ತಾರೆ ಝೂಮ್ ಬಂದ್ಬಿಟ್ಟು ಯಾರು ಲಾಸ್ಟ್ ಕೈದಿ ಚಾ ಚಾನೆ ಆತಿ ನೆಕ್ಸ್ಟ್ ಸ್ಟಾಪ್ 2 ತಾಸು ಬಸ್ ಲೇಟ್ ಆಯ್ತು 10 ಬಾರೆ ಇನ್ನು ಟೈಮ್ ಹೋಯ್ದ ಇರೇಗೋಸ್ಕರ ಬಸ್ ಕಾಯ್ತು ಈ ಪಾಸ್ ಆಯ್ತು ಪಾಸ್ ಆಯ್ತು ಹೊರಿಯಾಡ್ದವ್ರಿಗೆ ಪಾಸ್ ಒಂಜಿ ಚೂರ್ ಲೇಟ್ ಆತೆ ಬರ್ತೀನಿ ಸರ್ ನೀವು ಕೆಲಸ ಒಪ್ಪಿಸಿದ್ದೀರಾ ಅವ್ರಿಗೆ ಸಂಜೆ ಬರೋ ಲೇಟ್ ಆಗುತ್ತೆ ಪೇಮೆಂಟ್ ಇವತ್ತಿಲ್ಲ
ಹೇಳ್ಬಿಡಿ ಪೇಮೆಂಟ್ ಇವತ್ತಿಲ್ಲ ಹೇಳಿದ್ರಲ್ಲ ನಿಮಿಷ ಲಾಸ್ಟ್ ಹೋಗಿ ಇರ್ನ ಸೀಟ್ ನಂಬರ್ ಬನ್ನಿ ಡ್ರೈವರ್ ಸೀಟ್ ಬೋಡ ಭಯಂಕರ ಮಾರ ಪೂಜೆ ಬಿಟ್ಟಿದ್ದ ಮತ್ತೆ ಐದು ಕೂಡ ಈ ದಿವಸ ಬರೀತೇನೆ ಫ್ರೇಮ್ ಬೋರ್ಡ್ಗೆ ಕನಕಪುರ ಓಯ್ ಯಾನು ಒಂದು ಓಯ್ ಹೊಸ ಮನೆ ಏರು ತೂಬಿನಿ ಬರ್ಬರ ಓಯ್ ಬಲೆ 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 ವೆಲ್ಕಮ್ ವೆಲ್ಕಮ್ ಬಲೆ ಜಾಗುಂಟು ಮೂನು ಮೂನು ಏನು ಬರದು ಇದನ್ನು ಒಂಜಿ ಟೀಮ್ ಕಮ್ಮಿಲ್ಲಾರ ಏರ್ ಕಮ್ಮಿ ಪುನೇರೆ ಇದೆ ಸಣ್ಣ ಕಮ್ಮಿ ಪುನೇರೆ ಇದೆ ಸಣ್ಣ ಕಮ್ಮಿ ಪುನೇರ್ ಕಮ್ಮಿ ಪುನೇರ್ ಅಗಲ ಅಗಲ ಕೂಡ ರಾತ್ರಿ ಜಾಸ್ತಿ ಆಗ್ತದೆ ನೀವು ಮಲ್ಲೆ ಅದು ಪ್ರಾಕ್ಟೀಸ್ ಹೆಂಗ್ಲೇ ಪ್ರಾಕ್ಟೀಸ್ ಮಾಡ್ತೀವಿ ಓಕೆ ಇತ್ತೆ ಶುರು ಮಾಡ್ಕೊಂಡು ಗುಂಬು ವರ ನಮ್ಮ ರೆಕಾರ್ಡ್ ಹುಡುಕ ಸಾಗುತ್ತಿಲ್ಲವೇ ಸಾಗುತ್ತಿಲ್ಲವೇ ನಿನ್ನ ಹಾಗೆ ಇಲ್ಲವೇ ಸಾಗುತ್ತಿಲ್ಲವೇ ಯಾವ 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 ರಟ್ಸಲ್ ಯಾವ ಅಲ್ಲೇ ಬಾಯ್ ಒಲೆ ಒರಿ ಬಲ್ಲೆ ಮಾರ ಸಾಂಗ್
ಏನು ನಿನ್ನ ಹಣಿಗಳ ಲೀಲೆ ನಿನ್ನ ನುಂಗಿದ ಸಾಲೆ ಕರೆಯ ಲೋಕವೇ ಹೇಳಿದ ಮಾತಿದು ವೇದದ ಸಾರದ ಕೇಳಿದು ನಾಡಿನ ಚಿಂತೆಯಲ್ಲಿ ಮಾಡಬಾರದು ಕ್ರಾಂತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ಬಲ್ಲೆ ಸಭೆಗೆ ಬಲ್ಲೆ ಅಲ್ಲ ಸೀಕ್ರೆಟ್ ನನ್ನ ಪಾತ್ರ ಸಭೆಗೆ ಬರೋಣ ಅದೇ ನಮಗೆ ನಾವೇ ಹೀರೋ ಹಾಕ್ಬೇಕು, ಯಾರು ಹೀರೋ ಒಟ್ಟು ಹಾಕಲ್ಲ. ಬೈ ಓಯರ್ ಅಂತ ಇಂತ ಲಕ್ಕೆ ಬಲೆ ಬಲೆ ಬೇರೆ ಒಂದು ಚಾನ್ಸ್ ಕೊರ್ಲೆ, ಒಂದು ಚಾನ್ಸ್ ಕೊರ್ಲೆ, ಒಂದು ಚಾನ್ಸ್ ಕೊರ್ಲೆ. हाँ भाई ಯಾರು ಬಟ್ಟೆ ಈ ಕಾಲೇಜ್ ಸೈಡ್ಗೆ ಅವು ಹತ್ತಿ ಅವು ಜಂಪ್ ಗತ್ತಿ ಅವು ಫೋಟೋಗು ಬಂಜರತಿ ನೋಡು ನಾಚಿಕೆ ಅನ್ಬರಲ್ಲಿ ನಮಗೆ ನಾಚಿಕೆದ ಸಂತಾನ ಜಾಸ್ತಿ ತಿನ್ಬಾರ್ದ, ಯಾಕೆ ಆಟ ಆಡಕ್ಕೆ ಆಗಲ್ಲ. ಬಂಜರತಿ ನೋಡು ನಾಚಿಕೆ ಅನ್ಬರಲ್ಲಿ ಅವೇ ಅದು ಲಾಸ್ಟ್ ಇರ್ ನಾನು ಏನಿದ್ದೆ ಬರ್ಬೋದು ಅದೇ ಇದನ್ನ ಬಂಜರತಿ ನೋಡು ನಾಚಿಕೆ ಅನ್ಬರಲ್ಲಿ ರೆಡ್ ಸತ್ತಿನ ಈಗ ಒಂಜಿ ಫುಲ್ಲು ಟೇಬಲ್ ಆಡದೆ ಕರೆಕ್ಟ್ 37 ಜನ ಒಂಜಿ ಫುಲ್ಲು ಟೇಬಲ್ ಅದರಲ್ಲಿ ಶಾರುವಣ್ಣ ಅಜ್ಜಿರು ತುಂಬ ಯಾರು ಬನ್ನಿ ಕೃಷ್ಣನ ಮಾಮ ಉಂಡ ತುಂಬು ಕೃಷ್ಣನ ಮಾಮ ತುಂಬಿ ಮೂಲೆ ತಿರುಗಿ ಏರಿ ಬೇಜಾರದು ಹೋಗ್ಬಿಡ್ರು 60 ಓಲೋಳು ಸೆಟ್ಲ್ ಆಗ್ತೀನಿ ಅಲ್ಲ ಅಲ್ಲಿ ಓದ್ತೀನಿ ಅಲ್ಲಿ ಓದ್ತೀನಿ ಸಿಂಗಲ್ ನಾವು ಒಂದು ದಾಲ್ ಈಗ ಲೈಟ್ ರೆಡ್ ಟೀಮ್ ಹಾಕೊಂಡು ಒಂದು ಅಂಚು ಇಂಚು ಒಂದು 70 ಮನೆ ನೀವು 20 ಮನೆ ಅಭಿದ ಮನೆ ಮಿಕ್ಸ್ ಆಡಿ ಒಂದು ಗ್ರೂಪ್ ಆಡು ಮಾತೆಲ್ಲ ಜಾಯ್ನ್ ಆಡು ಇಂಕೊಂದು ಸಪೋರ್ಟ್ಗೆ ಇರಲಿ ಅರೆಲ್ಲ ಅನ್ಕೋಡು ಅರೆಲ್ಲ ಅನ್ನೋದಿದ್ದಾರೆ ನಕಲು ಈರ್ಲ ಬರೋದು ಒಂದು ಕೆಲಸ ಅಲ್ಪಲೆ ಒಂದು ಕೆಲಸ ಒಂಜೋಗಲಿಂಚು ಬೆಲೆ అయినా నితేష్ అన్నే ప్రశాంత్ అన్నే అయినా రెడీ అలి అయినా నితేష్ అన్నే అయినా అయినా
ನಮ್ಮ ಅಪ್ಪು ಶೆಟ್ಟಿನ ಟೀಮ್ ಇದಾಗಲು ಪುರಾತನ ಕಾಲದ ಅಪ್ಪು ಶೆಟ್ಟಿ ಸಂಸಾರ ಪೊಡಿ ಬರ್ತದೆ ಅಪ್ಪು ಶೆಟ್ಟನ ತಾಕತ್ತಿನ ಏನಂದ್ರೆ ಈ ಜಮನ್ ಇರ್ತದೆ ಜೈ ಅಪ್ಪು ಶೆಟ್ಟಿ ಬಜ್ಜೆ ಕೂತು ನಡೆ ಬೋಲೆ 10 ಜನ ಬೋಲೆ ಐತೆ ನಿಗಲ 10 ಜನ ನಡೆ ಬೋಲೆ ಯಾ ತಾಡಿ ಬಿಡ್ರಿ ಬರ ഒരു കാര്യം ബലം തെത്ത് മിത്തോട് 10 ജനം മിപ്പോട് 10 ಬಾಲ್ 15 ಜನ ನನ್ನೋಡಿ ಸೇರ್ಪಡೆ ಒಂದು ಪ್ಲಸ್ ಅಂದ್ರೆ ಆಯ್ ಉರ್ತು ಕೊರೋಡು ಉರ್ಪುಲೆ ಓ ಇತ್ತೇನೆ ಉರ್ಪುಲೆ ಡಿಜೆ ಆಪರೇಟರ್ಸ್ ಈ ರೋಡ್ ಟೀಮ್ ಪಲ್ಲೆ ಇಂಚು ಜನ ಓಕೆ ಏತ್ಲ ಪಡಲಿ ನೀವು ಏತ್ಲ ಪಲ್ಲೆ ಪೂರ ಬಲ್ಲ ನಾಲ್ಕು ಪೇರಗಳು ಓಸೋಂಗ ಅಣ್ಣ ತಂಗಿ ಸಂಬಂಧ ಮಟ್ಟ ತಗೊಂಡ ರೆಡಿ ವಿಜಯ್ ಕರೆಕ್ಟ್ ಅಣ್ಣ ಮಠದ ಪಣ್ಣೆಲಿನ ಯಾರು ಕಟ್ಟು ಕಾಡ್ಯ ಮೋಸ ಮಾಡಲ್ಲ
ಓಕೆ ರೆಡಿ ಈಗ ನಾ ಕುದರ್ಸಲ್ಲ ಡ್ಯಾನ್ಸ್ ಬರ್ತದೆ ಪೂರ್ಣಿಮಾ ಹೀರೋ ಕೃಷ್ಣಣ್ಣ ರೆಡಿ ಅದ ಅವು ಇಂಚಲ ಮಾಡ್ತಾರೆ ಮೂಚರ ನೀವು ಕೂಡ ಕೂಡ ಉಂಟು ಪಾಯಿಂಟ್ ಇದೆ ನಿಜ ಮಾಡ್ತಾರೆ ನೋ ಕೌಂಟ್ ಎನರ್ಜಿ ಕೌಂಟ್ ಪ್ರೀತಿ ಹೆಸರ ಹೇಳಿ ಫುಲ್ ಫೀಲಿಂಗ್ ಬಂದಿರು ರೆಡಿ ಈಗ ನೇರ ಡ್ಯಾನ್ಸ್ ಮಾಡ್ಬೋದು ಒನ್ ಸೆಕೆಂಡ್ ಶರತ್ ಅಕ್ಷಯ್ ಪ್ರದೀಪ್ ಪೂರಜ್ ಅದು ಪಂಚಾಯತ್ ಮಾಡ್ತಾಳೆ ಎಷ್ಟು ಬೇಡ ನಾಮಿನೇಟ್ ಸಿದ್ದರಾಮಯ್ಯ ಬಲೆ ರೆಡಿ ಹೆಡ್ ಸಾಂಗ್ ಇಜ್ಜಿ ಏನಿಲ್ಲನೆ ಮೈಕಲ್ ಜಾಕ್ಸನ್ ಪಾಪ ಮಾರ ರಟ್ಟಿ ಹೀರೋಯಿನ್ ಕೊರದು ನೀವು ಸೈಡ್ ಆಕ್ಟರ್ ಮಾತು ಬಿಟ್ಟಿಯಾರ ಡ್ಯಾನ್ಸ್ 20 ಪಾಯಿಂಟ್
ಸುಧೀರ್ ಅವರು ಗುರು ಮನೋಜ್ ಅಂಡ್ ಹಲೋ ವಿಜಯನ ತಾವೆಲ್ಲ ಇದ್ರು ಎಲ್ಲಿ ಇದ್ರು ಅಂಕಣಕ್ಕೆ ಬರಬೇಕಾಗಿ ವಿನಂತಿ. ಅಂತಿಮ ಕರೆ ಅಣ್ಣ ಲೈನ್ ಉತ್ತರಿಗಳು ಇಂಟ್ರೊಡ್ಯೂಸ್ ನೋಡು ಓಯ್ ಕ್ಯಾಪ್ಟನ್ ಕತ್ತನ ಇಲ್ಲಿ ಬನ್ನಿ. ನಿಮ್ಮ ತಂಡವನ್ನು ಅವಳು ಒಂಜಾನು ಒಂಜಿ ಬೋನ್ ಉಂತಲೆ ಮುತ್ತುರ್ದು ಸ್ಟಾರ್ಟ್ ಪಕ್ಕ ಒಲಿ ನಾಂಚಿ ವಾಯ್ಸ್ ಎಸ್ ಮೇಘನ ಇದೆ ಬಲಿ ಎಸ್ ಜನ ಇತ್ಲೆ ಕಾಲ್ಪ್ಲೆ ಅಲ್ಲೇ ಬಲ್ಲು ಇಪ್ಪನಿಗೆ ಹೇಗೆ ಬಲ್ ರೆಡಿ ಮಾಡಿ ಮೊದಲೇ ಇಂಚ ನಿಯಮವಂತ ಮೂಜಿ ಸರಿ ವೈಪಾರೆ ರೆಸ್ಟ್ ಇಜ್ಜಿ ಮೂಜಿ ಸರಿ ವೈಪಾರೆ 7 ರಡ್ಡೆ ಸರಿ ವೈಪಾರೆ ಅಲ್ಲಿ ಬತ್ತಲೆ 5 ಮಿನಿಟ್ ಶಾರ್ಟ್ ಜಾಗ ಕಮ್ಮಿ ಇತ್ತು ನಾನು ಒಂಜನ ಲೆಫ್ಟ್ ಅಂಚೆ ಅಂತ ರಡ್ಡು ಬಲ್ದಾಯ್ತು ಎಸ್ already okay ಏನೊಂದು ಬುದ್ಧಿ ಓದ್ತೀರಿ ಯಾವ ಬರ್ಕೊಳ್ಳಂಡೆಲ್ಲ
ಬೋಕಾ ಕೋದ್ಯಾರ One out, black out. Come out, come this way, raise down, come out. Get down, last. Guys, look at both sides. Black bomb out, you out. One, two, three, four. টিম তারা মাঠে পারে ডিম তাদের খাড়া দুটো শিম তারা হাট্টিমা টিম তারা মাঠে পারে ডিম তাদের খাড়া দুটো শিম তারা হাট্টিমা টিম তারা মাঠে পারে ডিম তাদের খাড়া দুটো শিম তারা হাট্টিমা টিম ಆ ಸೈಡ್ ಇಟ್ಟವರು ಏನು ಗೊತ್ತದೆ ಬಾಲ್ ಏನೋ ಗೊತ್ತದೆ ಇಂತ ಪಾಡ್ಲು ಹಾಕು ತಿತ್ತು ಬಿಡ್ಲೆ ಕ್ಲಾಪ್ ಹಾಕೊಡು ತಿತ್ತು ಬಿಡೋದು ಕ್ಲಾಪ್ ಹಾಕಡೆ ನೀರು ಹಾಕೋಡು ಏರು ಹೊರವೇರ ಅಂತ ಸಾಕಂಡೆ ಅಯ್ಯೋ अरे स्विमिंग भारी स्विमिंग ಏನೋ ಒಳ್ಳೆ ಕ್ಲಾಪ್ ಒಂದು ಬರ್ಕೊಂಬಾರ ಬೌನ್ಸ್ ಹಾಕಿ ಕ್ಲಾಪ್ ಹಾಕೋದು ಮುಂಚೆ
ಯಾರಿಗೂ ಹೇಳದಂತೆ ರೆಸಾರ್ಟಿಗೆ ಹೋಗಿದ್ದ ಯತೀಶ್ ಮತ್ತು ಆತನ ಪ್ರೇಯಸಿ ಬೆಳಗದಲ್ಲಿ ಯತೀಶ್ ಮರಳಿ ಬಾರದ ಲೋಕಕ್ಕೆ ಪಯಣ. ವೀಕ್ಷಕರೇ, ಅದೊಂದು ಘಟನೆ ಯಾರ ಮನಸ್ಸಿಗೆ ವೀಕ್ಷಕರೇ, ಆ ಗ್ಯಾಪಲ್ಲಿ ಬಂದಿದ್ದೆ ಕೃಷ್ಣ ನಕ್ಷತ್ರಿ. ಕೃಷ್ಣ ನಕ್ಷತ್ರಿ ಹಾಗೂ ಅವನ ಪ್ರೇಯಸಿ ಇಟ್ಟ ಫಿಟ್ಟಿಂಗು ಯತೀಶ್ ನಾನ್ ಸ್ಟಾಪ್ ಔಟಿಂಗು. ವೀಕ್ಷಕರೇ, ಇಂಥ ಕರ್ಮಕಾಂಡ ಒಂದಲ್ಲ ಎರಡಲ್ಲ ಹಲವಾರು ಬಾರಿ ನಡೆದಿತ್ತು. ಈ ಜೀವನ ಪಾವನ ಸಂಪೂರ್ಣ. ಆಪಡಿಯರಿಗೆ ಪಟ್ಟಾಯಿಗೆ ಬೋಯಂತೂರು ಗೊತ್ತು, ನನ್ನರಿಗೆ ಸಿ ರಘುರಾಮ್ ಸರ್ನ 1ನೇ ನಂಬರ್ದವಲ್ಲದೆ ನಲ್ಲೇ ರಘುರಾಮ್ ಮರ ಡಾರೆಲ್ಲ ಗಂಟತ ಅಂಜನೇ ಪಟ್ಟಾಯಿಕೆ ಆಪಡಿಯರಿಗೆ ಬೆಳಕಾಯಿಕೆ ಸುಕುಮಾರ ಸೆಟ್ನ 4ನೇ ನಂಬರ್ದ ಪರದಾಂತಿಯರುಗಳು. ಒಂದು ನೀಚ ರಾಕ್ಷಸಿ ವ್ಯಕ್ತಿತ್ವ ಅಜಿತೇಶನಿಗೆ ಬಿಟ್ಟರೆ ಯಾರಿಗೂ ಇರಲಿಲ್ಲ. ಇವತ್ತನ್ನು ಕಾರ್ಯಕ್ರಮದಲ್ಲಿ ಹೋಗ್ತಿದ್ದ ಹೆಣ್ಣು ಮಕ್ಕಳ ಮುಂದೆ ಹಾಡ್ತಿದ್ದ. 2 ಗಂಟೆಯಲ್ಲಿ ನಾ ಕುಡಿದರೆಲ್ಲ ಪಟಾಯಿಸುವ ಖಂಡ ಬಂಟ ಶೂರ ಧೀರ. ಆದರೆ ಆ ರೆಸಾರ್ಟ್ ನಲ್ಲಿ ಆ ರಾತ್ರಿ ನಡೆದಿದ್ದೇನು ಆ ಘಟನೆಯನ್ನು ಹೇಳ್ತೀನಿ. ಒಂದು ಅಂತ ಸತೀಶನಿಗೆ ಗೊತ್ತಿಲ್ಲ ಯತೀಶನ ಕರ್ಮಕಾಂಡ. ಆದರೆ ಸತೀಶ ಯತೀಶ ಎಲ್ಲನೂ ಇದ್ದ ಘನದಲ್ಲಿ ಬಂದಿದ್ದು ಜಿತೇಶ. ಆದರೆ ಜಿತೇಶನ ಕೈಯಲ್ಲೊಂದಿತ್ತು ಯತೀಶನ ಸೀಕ್ರೆಟ್. ಆ ವಿಡಿಯೋ ಜಿತೇಶ ತೋರಿಸಿದ ಆ ವಿಡಿಯೋದಲ್ಲಿ ಯತೀಶ ತರತರ ಬಿಟ್ಟಿದ. ಯತೀಶ ನಿನ್ನ ಕೆಲಸ ನೀನು ನನ್ನ ಕೈಯ ಒಳಗಡೆ ಎಂದ ಜಿತೇಶ ಯತೀಶನನ್ನು ಸಂಪೂರ್ಣವಾಗಿ ಆವರಿಸುತ್ತಿದ್ದ. ಕೊನೆಗೆ ಸಂಪೂರ್ಣವಾಗಿ ಆವರಿಸಿದ್ದ ಯತೀಶ ಜಿತೇಶನ ತಾಳಕ್ಕೆ ಕುಣಿಯುತ್ತಿದ್ದ. ನೀ ನನ್ನ ಲವ್ವರ ಡ್ರೈವರ ನಿನ್ನ ಲವ್ವರ ಭಾಗ್ಯನಗುರ ನಾ ಡ್ರೈವರ ನೀ ಡ್ರೈವರ ಎಂದು ಮಾಡಿದ್ದೆ ಬೇರೆ. ಆ ಡ್ರೈವರ್ ಎತ್ಕೊಂಡಿದ್ದು ಆ ಹುಡುಗಿ ಬೇರೆ ಯಾರು ಅಲ್ಲ, ಆ ಶ್ರೀಮಂತ ಬಾರಿನ ಓನರ್ ಕುಸುಮಕ್ಕ ಮತ್ತು ಡ್ರೈವರ್ ನಡುವೆ ಸಂಬಂಧ ಅತ್ಯಂತ ಸಂಬಂಧ. ಹೇಳುವುದಾದರೆ ವೀಕ್ಷಕರೇ, ಅದೊಂದು ಅನೈತಿಕ ಸಂಬಂಧ. ಅನೈತಿಕ ಸಂಬಂಧಕ್ಕೆ ಬಲಿ ಬಿದ್ದ ಡ್ರೈವರು ಮಾಡಿದ್ದಾದರೂ ಏನು ಗೊತ್ತಾ ವೀಕ್ಷಕರೇ? ಹೇಳ್ತೀವಿ ಒಂದು ಕವರೇಗಿದೆ ನಂತರ. ಓ ಕುಸುಮಕ್ಕ ಲಕ್ಲೇವಿತ್ತು ಊರದ ಏರುವಾಂಡಲ್ಲಿ ಏರುಮೆಂಡಲ್ಲ ಬಂದಿತ್ತು ಬರ್ತು ಫ್ಯಾಮಿಲಿ ಟ್ರಿಪ್ ಈ ಒಂಜಿ ಕಚ್ಚಡು ಪಾಲ್ಪಡೆ ನೆಂಚಿನ ಜೈತುಲ್ ನಾಡು ಬೆಂಗಳೂರಾಗ್ಯದ ಮಾತಾ ಪದುಕೆರೆ ಇಲ್ಲ ಸೊಲ್ಮೆ ಸಂದಾಯ್ತ ಮಲ್ತೊಂದು ಅಂಚನೆ ನನ್ನ ದುಂಬುಗಳ ಜೈತುಲ್ ನಾಡು ಬೆಂಗಳೂರಾಗೆ ನನ್ನ ಒಂಜಾತ್ ಹೊಸ ಕಜ್ಜಗು ಪಜ್ಜದಿವರೆಂಡು ಈ ಹೊಸ ಪಜ್ಜೆಗು ಜೈತುಲ್ ನಾಡದ ಮಾತಾ ಪದುಕೆರ್ಲ ಐತೊಟ್ಟು ನನಾತು ಪದುಕೆರನ್ನು ಸೇರ್ಪಾವೊಂದು ನನಾತು ತುಳುವೇರನ್ನು ಸೇರ್ಪಾವೊಂದು ತುಳು ಅತ್ತನ ಒಂಜಿ ಕಾರ್ಯಗು ವಿರಿತಾಂಗ ಕೊರಡೊಂದು ಭಿನ್ನಪ್ಪತ್ತೊಂದುಲ್ಲ ಜೈತುಲ್ ನಾಡ್ ಬೆಂಗಳೂರು ಅಗ್ಗೆದ ಮಾತಾ ಪದುಕೆರ್ಲ ಇನಿ ಪಾಲ್ಪಡೇನ ಮಾತಿರೆಗ್ಲ ಊರಲ್ದಿನಿ ಸೊಲ್ಮೆ ಸಂದಾಯ್ತ ಮಲ್ತೊಂದು ಅಕೇರಿದ ಒಂಜಿ ಚಿತ್ರಣಗು ಪಾಲ್ಪಡೊಂದು ಭಿನ್ನಪ್ಪ ಅಂತಂದಿಲ್ಲ.
ಮೈಂಡ್ ಬರೋ ಫ್ರೆಶ್ ಅಪ್ ಆಗ್ಬಿಟ್ಟು ಮರುದಿನ ಡ್ಯೂಟಿ ಬರೋ ಫ್ರೆಶ್ ಆಗ್ಬಿಡು ಆ ಲೆಕ್ಕ ನಮ್ಮ ಪೂರ ಕುಲೂರು ಭಾರಿ ಖುಷಿ ಐಟು ಮದುವೆ ನಮ್ಮ ಇದೇನು ಆಮೇಲೆ ಓದ್ಕೊಂಡು ಗೇಮ್ ಒಂದು ಭಾರಿ ಖುಷಿ ಆಗ್ತದೆ ನನ್ನ ಕಷ್ಟ ಮಾಡಲ್ಲ ಆಮೇಲೆ ಓದ್ಲಾಗ್ತದೆ ಗೇಮು ಪ್ರಾಯದಲ್ಲಿ ಮಲ್ಕೊಂಡು ಒಂದು ಕಾನ್ಸೆಪ್ಟ್ ಅದು ಆಶ್ರಮ ಮಾಡು ಅದು ಮದುವೆ ಕಾನ್ಸೆಪ್ಟ್ ಕಾನ್ಸೆಪ್ಟ್ ಆ ಪರದ ರೀತಿ ಕೊಡ್ತಿಲ್ಲ ಒಂದು ರೆಟ್ಟೆ ಒಂದು 3 ಕಾನ್ಸೆಪ್ಟ್ ಮಾಡಿದ್ರೆ ಸ್ಪೆಷಲ್ ಎಲ್ಲಿ ಆಗಲ್ಲ ಮೂಲ ಪೂರ ಸ್ಯಾಲ್ರಿ ಬೇಲೆ ಹೋಗಿ ಸೋಮವಾರ ಎಲ್ಲ ಕಾಣಲಾಕದು ಬೇಲೆ ಕೊಡು ಮಾತಾಡೋದು ಟೆನ್ಷನ್ ಒಂದು ಟ್ರಿಪ್ಪಿಗೆ ಯಾನೋಡಿ ಮೆಂಬರ್ ಅದು ರಿಜಿಸ್ಟ್ರೇಷನ್ ಮಲ್ಪರ 30 ಸೆಕೆಂಡ್ ಪೇಮೆಂಟ್ ಮಲ್ಪರ 10 ಸೆಕೆಂಡ್ ಹೆಂಗೆ ಮಲ್ದಿನ ಆತ್ತೆ ಆ್ಯಂಡ್ ಐಕೊಂದು ಬಸ್ ಅರೇಂಜ್ ಮಲ್ಕೊಂಡು 7 ದಿನ ಬೋದು मेरे गेम अरेंज मल्परे तुम 4 डेज 4 डेज నుంచి ಮೆಸೇಜ್ ಬರೋಣ ಒಂದು ಪತ್ಯ ಒಂದು ಬಂದು 4 ಡೇಸ್ ಹೆಂಗ್ ಗೊಬ್ಬಿನ ರಡ್ಡ ವರ್ದ ಗೇಮ್ ಮಲ್ಪರ 4 ಡೇಸ್ ದೇದೊಂದು ಸೊ ರಡ್ಡ ಚಪ್ಪಾಳೆ ಒಂದು ಅರೇಂಜ್ ಮಾಡ್ತೀನಿ ಬಸ್ ಅರೇಂಜ್ ಮಾಡಿದ್ರೆ ಆಗ್ಲೇ ಕಾಂಡೆ ಹೌದಾದ ಪನ್ಪೇರು ಬ್ರೇಕ್ ಮಾಸ್ ಮಾಡ್ಕೊಂಡು ಆಗ್ಲೇ ಬಾಯಿ ಬರ್ತಿತ್ತು ಕಾಂಡೆ ನಾನು ಮೂಜಾರಕ್ಕೆ ಬಸ್ಸಿ ಪಂದೆ ಪೂರ ಭಂಗ ಬರ್ತದೆ ಪನ್ಲೇಕ ಒಂದು 3/4 ಗಂಟೆ ಲೇಟ್ ಆಗ್ತದೆ ಬಸ್ ಬಟ್ ಬಹುದು ಬತ್ತು ತಿಂಗಳು ಲೇಟ್ ಬತ್ತು ಮಲ್ಪದೆ ಸೊ ರಡ್ಡೆ ಕ್ಲಾಪ್ಸ್ ಆಗ್ಲಿಕ್ಕೆ ಪೂಜೆ ಕ್ಲಾಪ್ ಹೆಚ್ಚು ಕೂಡಲೇ ಬರ್ತದೆ ಹೊಸದು ಬೈತಾಗ ಮೆಂಬರ್ಸ್ ಹೆಂಗೆ ಪೂರ ಬರೋದಿಪ್ಪ ಹೆಂಗಲ್ಲ ಯಾರು ಕಮಿಟಿ ಮೆಂಬರ್ ಹೆಂಗಲ್ಲ ಕ್ಲೋಸ್ ಮೆಂಬರ್ಸ್ ಪೂರ ಬರೋದಿಪ್ಪ ವಿಡಿಯೋ ಬತ್ತಿನ ತಿರ್ಗೇನಿ ವಿಡಿಯೋ ಹೋಗ್ಬಿಡು ಗೊತ್ತಾಗ್ಬಿಡ ಪೊರ್ಲು ಅಲ್ಲಿಗೆ ಸೆಕೆಂಡ್ ಎಲ್ಲ ಕೊಡ್ತೋಳಿ ಬಂದರು ಪಟ್ಟ ಚೇಂಜ್. ಸೊ ಇನ್ನಿತ ಕಾರ್ಯಕ್ರಮ ಪೂರ ಮುಗಿದು ಸಕ್ಸಸ್ಫುಲಿ ಅದು ಹೋಲ್ತು ಸ್ಟಾರ್ಟ್ ಆದ್ರೆ ಅವಳು ಮುಗಿದು ನನ್ನ ಸಮಯ ಮೂಲು ಹೋಲ್ತ ನಮ್ಮ ಕೂಡ್ಲಿಗೇಟ್ ದಂಚಿ ಬತ್ತ ಆಲ್ಮೋಸ್ಟ್. ಸೊ ಲಾಸ್ಟಿಗೆ ಬಾಯ್ ಗೈಸ್, ಥ್ಯಾಂಕ್ ಯು ಆಲ್. ಓಕೆ ಮಾತಾ ಪಿರಾಡ್ ಇತ್ರ ಮೂಜಿ ಲಾಸ್ಟ್ ಬರೀ ನಮ್ಮ ಆಯ್ತ ಹೆಂಗುಲೆ ಹೋಲಿ ಏರ್ ಮಿತ್ತ ಅಗಲು ಹೊಸ ರೋಡ್ದಾಗುಲೆ ಬಾಕಿದ ಪೂರ ಅಗಲಕಲ್ ಲೊಕೇಶನ್ ಜೈದು. ಸೊ ಒಂದು ವಿಡಿಯೋ ಮೂಲೆ ಎಂಡ ಬಿಡು ನಾನು ಇದಕ್ಕೆ ನೆಕ್ಸ್ಟ್ ವಿಡಿಯೋ. யார் பழியோ யார் பிழையோ யார் கண்மொழியோ